ಬಿಗ್ ಬಾಸ್ ಸೀಸನ್ 7ರ ವಿನ್ನರ್ ಕರಾವಳಿಯ ಹುಡುಗ ಶೈನ್ ಶೆಟ್ಟಿ ಇಂದು ವಿ4 ನ್ಯೂಸ್ ಸ್ಟುಡಿಯೋಗೆ ಆಗಮಿಸಿದ್ರು. ಶೈನ್ ಶೆಟ್ಟಿ ಅವರನ್ನ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಮತ್ತು ಉಪಾಧ್ಯಕ್ಷರಾದ ರೋಸ್ಲಿನ್ ಡಿಲಿಮಾ, ಲೀಗಲ್ ಅಡ್ವೈಸರ್ ಜೀವನ್ ಪ್ರಕಾಶ್ ಹಾಗೂ ವಿ4 ನ್ಯೂಸ್ ಸಿಬ್ಬಂದಿಯವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಇದೇ ವೇಳೆ ಅವರು ಮನದಾಳದ ಮಾತಿನಲ್ಲಿ ಅಂಬೆಗಾಲಿಟ್ಟಂತಹ ವಿ4 ನ್ಯೂಸ್ನ ಕುರಿತು ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದರು. ನನ್ನ ವೃತ್ತಿ ಜೀವನಕ್ಕೆ ಮುನ್ನುಡಿ ಹಾಕಿದಂತಹ ವಿ4 ನ್ಯೂಸ್ ಅನ್ನ ನಾನು ಎಲ್ಲೇ ಹೋದ್ರೂ ಕೂಡ ಮರೆಯೋದಿಲ್ಲ. ಜೀವನಕ್ಕೆ ಒಂದು ಅಡಿಪಾಯವನ್ನ ಹಾಕಿಕೊಟ್ಟಂತಹ ಸಂಸ್ಥೆ ಅಂತ ಹೇಳಿದ್ರು. ನನ್ನ ಇನಿಷಿಯಲ್ ಡೇಸ್ ಆಕ್ಟಿಂಗ್ ಅಂತ ಎಲ್ಲರೂ ಒಂದೇ ಹೆಜ್ಜೆ ಮೇಲಕ್ಕಿಡಲ್ಲ. ಸೊ ಹಂತವಾಗಿ ಬೆಳ್ಕೊಂಡು ಬಂದ್ರೆ ಅದನ್ನ ಸವಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತಂತೆ. ಸೊ ನನ್ನ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸೆಸ್ ಅಂತ ಹೇಳಿದ್ರೆ ಸೊ ಆ ರೂಟಲ್ಲಿ ಒಂದು ಮುಖ್ಯವಾದಂಥ ಭಾಗ ವಿ4 ನ್ಯೂಸ್. ಸೊ ಇಲ್ಲಿ ಬಂದೆ, ಇಲ್ಲಿ ಆ್ಯಂಕರಿಂಗ್ ಎಲ್ಲ ಮಾಡ್ತಾ ಇದ್ದೆ, ಅದ್ರ ಜೊತೆಗೆ ಕಾಲೇಜ್ ಓದ್ತಾ ಇದ್ದೆ. ಸೊ ಸೇಮ್ ಟೈಮ್ ಬಾಂಬೆಗೆ ಹೋದೆ. ಸೊ ಇನಿಷಿಯಲ್ ಡೇಸ್ ಒಂದು ಸ್ಟೇಜ್ ಫಿಯರ್ ಎಲ್ಲ ಬಿಟ್ಟು ನಡೆದಂತಹ ದಿನಗಳು ಅದನ್ನ ವಿ4 ನ್ಯೂಸಲ್ಲಿ ಕಳೆದಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಏನು ಮಾತಾಡ್ತಾನೆ ಅಂತ ಹೇಳ್ತಾ ಇದ್ದಾರೋ ಸೊ ಅದೆಲ್ಲ ಒಂದಿಷ್ಟು ಪಾಲಿಶ್ ಆಗೋದಕ್ಕೆ ಈ ವೇದಿಕೆ ಕೂಡ ಕಾರಣ. ಸೊ ಯಾವಾಗಲೂ ಸದಾ ನೆನಪಲ್ಲಿ ಇಟ್ಕೊಳ್ತೀನಿ, ಸದಾ ನೆನಪಲ್ಲಿ ಇರ್ತಾರೆ ಕೂಡ ಎಲ್ಲರೂ.